ಬೆಳ್ತಂಗಡಿ ತಾಲೂಕು ಕೊಕ್ಕಡ ಸೀಮೆ ಮಾಯಿಲ ಕೋಟೆ ದೈವ ಸನ್ನಿಧಿಯನ್ನು 150 ಲಕ್ಷದಷ್ಟು ವೆಚ್ಚದಲ್ಲಿ ಪುನರ್ ಪ್ರತಿಷ್ಠಾ ಕಾರ್ಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪರಮ ಪೂಜ್ಯ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಕೃಪಾಶೀರ್ವಾದದೊಂದಿಗೆ ಮತ್ತು ಶ್ರೀಧಾಮ ಮಾಣಿಲ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಮಾರ್ಗದರ್ಶನದೊಂದಿಗೆ ವಾಸ್ತುತಜ್ಞ ಶಿಲ್ಪಿ ಶ್ರೀ ಕೃಷ್ಣ ಪ್ರಸಾದ್ ಮುನಿಯಂಗಳರವರ ನಿರ್ದೇಶನದಂತೆ ದೈವಗಳಿಗೆ ಗುಡಿ ನಿರ್ಮಾಣ, ಪುನರ್ ಪ್ರತಿಷ್ಠಾ ಮಹೋತ್ಸವ, ಪ್ರಾಚ್ಯ ಕೆರೆಯ ಜೀರ್ಣೋದ್ಧಾರ, ಕೋಟೆಗೆ ಮೆಟ್ಟಿಲು ನಿರ್ಮಾಣ, ಪ್ರಾಚ್ಯ ಗೋಪುರ, ಸಂರಕ್ಷಿಸಲು ಆವರಣ ಗೋಡೆ, ನೈವೇದ್ಯ ಕೊಠಡಿ ಸೇರಿದಂತೆ 12 ಅಡಿ ಎತ್ತರದ ಏಕಶಿಲಾ ಸ್ಮಾರಕ ನಿರ್ಮಾಣ ಇತ್ಯಾದಿ ಜೀರ್ಣೋದ್ಧಾರ ಕಾರ್ಯವನ್ನು ಮೇ ತಿಂಗಳಲ್ಲಿ ಪೂರ್ಣಗೊಳಿಸಲು ಸಂಕಲ್ಪಿಸಲಾಗಿತ್ತು. ಊರಿನ ಭಗವದ್ಭಕ್ತರ ಸಹಕಾರದೊಂದಿಗೆ ಶ್ರೀ ರಾಧಾಕೃಷ್ಣ ಎಡಪಡಿತ್ತಾಯ ಪವಿತ್ರ ಪಾಣಿಗಳ ಅಧ್ಯಕ್ಷರಾದ ಶ್ರೀ ವಸಂತರಾವ್ ಮತ್ತು ಶ್ರೀ ರಾಮಕೃಷ್ಣ ದೇವಾಡಿಗ, ಗೌರವಾಧ್ಯಕ್ಷ ಶ್ರೀಧಾಮ ಮಾಣಿಲದ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಕಾರ್ಯದರ್ಶಿಗಳಾಗಿ ಶ್ರೀ ಬಿ ಶೀನನಾಯ್ಕ, ಉಪಾಧ್ಯಕ್ಷರಾಗಿ ಶ್ರೀ ಜಯರಾಮಗೌಡ, ಸಹ ಕಾರ್ಯದರ್ಶಿ ಶ್ರೀ ಲಕ್ಷ್ಮೀನಾರಾಯಣ ಟಿಎಂ, ಕೋಶಾಧಿಕಾರಿಗಳಾಗಿ ಜಯರಾಮಗೌಡ ನ್ಯೂ ಆರಿಗ, ಪದಾಧಿಕಾರಿ ಹಾಗೂ ಸರ್ವ ಸದಸ್ಯರು, ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡರು. ಈ ದೈವ ಸನ್ನಿಧಿಯ ಸ್ಥಳ ಪುರಾಣ ಈ ರೀತಿಯಾಗಿದೆ. ಸುಮಾರು 3000 ವರ್ಷಗಳ ಇತಿಹಾಸವುಳ್ಳ ಕೊಕ್ಕಡ ವೈದ್ಯನಾಥ ದೇವಾಲಯವು ಅಪಾರ ಶ್ರೀಮಂತ ದೇವಾಲಯವಾಗಿತ್ತು. ಇದಕ್ಕೆ ಇದರ ಸನಿಹದ ತ್ರಿಗುಣಾತ್ಮಿಕ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರ, ಓಣಿತ್ತಾರು ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರಗಳು ನಿಕಟ ಸಂಬಂಧಪಟ್ಟ ದೇವಾಲಯಗಳಾಗಿವೆ. ಈ ಕ್ಷೇತ್ರಗಳಿರುವ ಕೊಕ್ಕಡ ಸೀಮಾ ಪ್ರದೇಶವು ಹಿಂದೆ ವಿಜಯನಗರ ಅರಸರ ಆಳ್ವಿಕೆಗೆ ಒಳಪಟ್ಟಿತ್ತು. ಕದಂಬ ವಂಶದ ಮಯೂರವರ್ಮ ಈ ಪ್ರದೇಶದ ಆಡಳಿತ ಮಾಡಿರುವ ಕುರುಹುಗಳನ್ನು ಇಲ್ಲಿ ಕಾಣಬಹುದಾಗಿದೆ ಮತ್ತು ಅದರಲ್ಲಿ ಇಲ್ಲಿಯ ದೈವ ಸಾನ್ನಿಧ್ಯವನ್ನು ಕಾಣಬಹುದಾಗಿದೆ. ಮಯೂರವರ್ಮನ ಅಧಿಕಾರಾವಧಿಯಲ್ಲಿ ತುಳು ಮಾಯಿಲ ಎಂಬ ವೀರ ಪುರುಷನು ತನ್ನ ಸಹವರ್ತಿಗಳನ್ನು ಕೂಡಿಕೊಂಡು ಒಂದು ಸೈನ್ಯಕ್ಕೆ ರೂಪು ಕೊಟ್ಟನು. ಹತ್ತೂರು ಕಾಣುವ ಎತ್ತರದ ಪ್ರದೇಶವೊಂದರಲ್ಲಿ ಕೋಟೆಯೊಂದನ್ನು ಕಟ್ಟಿ ತನ್ನ ರಕ್ಷಣೆಗಾಗಿಯೂ ದೈವಾನುಗ್ರಹಕ್ಕಾಗಿಯೂ ಶ್ರೀ ಕೋಟೆ ಚಾಮುಂಡಿ, ಶ್ರೀ ವರ್ಣಾರ ಪಂಜುರ್ಲಿ, ಶ್ರೀ ಕಲ್ಲೂಟಿ, ಶ್ರೀ ಗುಳಿಗನನ್ನ ಆಯುಧ, ಮುಖಮೂರ್ತಿ, ಭೂಷಣ ವಸ್ತುಗಳ ಸಹಿತ ವಾರ್ಷಿಕ ಕೋಲ ಕೊಟ್ಟು ಪಂಚಪರ್ವಾದಿಗಳನ್ನು ನಡೆಸಿ ಆರಾಧಿಸುವ ವ್ಯವಸ್ಥೆಯನ್ನ ಮಾಡಿದ್ನು. ಮುಂದೆ ಮಾಯಿಲ ಅರಸನು ಸಾಮಂತ ಅರಸನೊಡನೆ ಕಾದಾಡಿ ಹತನಾಗುತ್ತಾನೆ. ಕಾಲಘಟ್ಟದಲ್ಲಿ ಮಾಯಿಲ ಅರಸನು ಆರಾಧಿಸಿಕೊಂಡು ಬಂದ ಸಾನ್ನಿಧ್ಯೋಪಾದಿಗಳು ನಾಶಗೊಂಡವು. ಪ್ರಸ್ತುತ ಈ ದೈವಗಳ ಕೋಪದಿಂದ ಈ ಪ್ರದೇಶದ ಗ್ರಾಮಸ್ಥರಿಗೆ ಹಲವು ರೀತಿಯ ದುರಂತಗಳು, ಅಕಾಲ ಮರಣ, ಧನಧಾನ್ಯ ಆರೋಗ್ಯ, ಮನಃಶಾಂತಿಗಳ ಹಾನಿ ಸಂಭವಿಸುತ್ತಿರುವುದು ಅನುಭವಜನ್ಯವಾಗುತ್ತಿದೆ. ಪುಣ್ಯಕ್ಷೇತ್ರ ಕಾಲದ ಬೇರೆ ಬೇರೆ ಆಯಾಮದಲ್ಲಿ ಈ ಇತಿಹಾಸ ಭೂಗತವಾಗಿ ನಾಶ ಆಗಿ ಅದರ ಕುರುಹುಗಳು ಇದಕ್ಕೆ ಕಾಳ್ತಾ ಇತ್ತು. ಹೆಚ್ಚು ಕಡಿಮೆ 3000ಕ್ಕೂ ಇತಿಹಾಸ ಇರತಕ್ಕಂಥ ಈ ಸಾನ್ನಿಧ್ಯದಲ್ಲಿ ರಾಜಮನೆತನದ ವಂಶಾಡಳಿತ ನಡೆಯತಕ್ಕಂಥ ಸಂದರ್ಭದಲ್ಲಿ ರಾಜಮನೆತನಕ್ಕೆ ಬೇರೆ ರೀತಿಯ ಆಯಾಮದಲ್ಲಿ ಆಕ್ರಮಣಗಳು ಆಡಿದಾಗ ಈ ದೇವಸ್ಥಾನ ದುಸ್ಥಿತಿಗೆ ಬಂತು. ಈ ದೇವಸ್ಥಾನದ ಪ್ರಾತಿನಿಧ್ಯ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಆ ಕಾಲದಲ್ಲಿ ಈ ಪ್ರದೇಶದಲ್ಲಿ ಗುಡ್ಡಗಾಡು ಪ್ರದೇಶ, ಬೇರೆ ಬೇರೆ ಆದಿವಾಸಿ ಜನಾಂಗದವರು ಕೂಡ ಭಾಳ ಇತಿಹಾಸ ಇದ್ದಂಥ ಜನಾಂಗ ಇಲ್ಲಿ ಇದ್ದಂಥ ಇತಿಹಾಸ ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ಪರಿಸರದಲ್ಲಿ ಇದರೊಂದು ಜೀರ್ಣೋದ್ಧಾರ ಪ್ರಕ್ರಿಯೆ ಆಗಬೇಕು ಅಂತ ಇಲ್ಲಿ ಪರಿಸರದವರು ಒಂದು ಸಲ ಮಾಣಿಲ ಕ್ಷೇತ್ರಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಈ ಪ್ರದೇಶವನ್ನು ನಾನು ನೋಡಲಿಲ್ಲ, ಅವರು ಮಾಣಿಲಕ್ಕೆ ಬಂದ ಇಲ್ಲಿಯ ಪರಿಸರದ ಜನರೇ ಬಂದಿದ್ದರು. ಆಗ ನಾನು ಹೇಳಿದೆ, ನಿಮ್ಮ ಮನೆ ಪರಿಸರದಲ್ಲಿ ಒಂದು ಇಂತಿಂಥ ಸಾನ್ನಿಧ್ಯ ಕ್ಷೀಣ ಆಗಿದೆ, ಇದು ಭಾಳಷ್ಟು ದೋಷ ಈ ಗ್ರಾಮಕ್ಕೆ ಕಾಡ್ತಾ ಇದೆ, ಈ ದೋಷದಿಂದ ನೀವು ವಿಮೋಚನೆ ಹೊಂದಬೇಕು ಅಂತಾದರೆ ಅದನ್ನು ಪುನರುತ್ಥಾನ ಮಾಡತಕ್ಕಂಥ ಕೆಲಸ ಆಗಬೇಕು ಅಂತ. ಹಾಗೆ ಆ ಸಂಸಾರ ಬಂದು ಇಲ್ಲಿ ಯಾರ ಹತ್ರ ಮಾತಾಡಿತು, ಬಹುಶಃ ಇಲ್ಲಿ ಪಂಡಿತರ ಹತ್ರ ಎಲ್ಲರ ಹತ್ರ ಮಾತಾಡಿ, ಪಂಡಿತರು ಮತ್ತು ಇವರು ಗೌಡರು ಎಲ್ಲ ಬಂದಿದ್ದರು ಒಂದು ಸಲ ಆಶ್ರಮಕ್ಕೆ. ಬಂದಾಗ ಅವರೆಲ್ಲ ವಿಷಯ ಹೇಳಿದರು. ನಾನು ಹೇಳಿದೆ, ನೀವು ಆ ಕೆಲಸಕ್ಕೆ ಮುಂದುವರಿಯುವುದಾದರೆ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ, ಇದು ಆಗಲೇಬೇಕಾದಂಥ ಕಾರ್ಯ. ಮತ್ತು ಪಂಡಿತರಲ್ಲಿ ಎಲ್ಲಿಂದ ಭಾಳಷ್ಟು ಜನ ರೋಗಿಗಳೆಲ್ಲ ಬರ್ತಾ ಇರ್ತಾರೆ. ಆಗ ನಾನು ಒಂದು ಮಾತು ಅವ್ರ ಹತ್ರ ಹೇಳಿದ್ದೆ, ಪಂಡಿತರೇ,
ನೀವು ಮಾಡುವಂಥ ವೈದ್ಯಕೀಯ ಶುಶ್ರೂಷೆ ಸಹ ಭಾಳಷ್ಟು ಜನ ಎಲ್ಲೆಲ್ಲಿಂದ ಬರ್ತಾ ಇರ್ತಾರೆ. ಈ ಸಾನ್ನಿಧ್ಯದ ಮಹಿಮೆ ನಿಮ್ಮ ಮನೆ ಎದುರಿಗೆ ಇದೆ. ಮತ್ತು ಹತ್ತಿರದಲ್ಲಿರುವವರು, ಈ ಪರಿಸರದವರು ಇದರಲ್ಲಿ ಭಾಳಷ್ಟು ಜಾಗರೂಕರಾಗಬೇಕು. ಹತ್ತಿರದಲ್ಲಿದ್ದಂಥ ಕೆಲವು ಮನೆಗಳು ಅನಾಹುತ ನಡೆದಿದೆ ಅನ್ನೋದನ್ನು ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ತಿಳಿಸಿದ್ದೆ ಪಂಡಿತರಿಗೆ. ಕಡೆಗೆ ಅವರು ಇಲ್ಲಿ ನಡೆದದ್ದು ಕೂಡ ಅದೇ. ಇಲ್ಲಿ ಹತ್ತಿರದ ಮನೆಯೆಲ್ಲ ಪಾಳು ಬಿದ್ದು ಈಗ ಯಾರೂ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಆ ನಿಟ್ಟಿನಲ್ಲಿ ನಾವು ಕೇವಲ ಒಂದು 10-15 ಜನ ಇದ್ದದ್ದು ಆ ಸಮಯದಲ್ಲಿ. 8 ಜನ ಇದ್ದರು ಹೆಚ್ಚು ಕಡಿಮೆ. ಮತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ದೃಷ್ಟಿಯಲ್ಲಿ ಪ್ರಶ್ನೆ ಎಲ್ಲ ಇಟ್ಟಾಗ ಸ್ವಲ್ಪ ಈ ಪರಿಸರದಲ್ಲೆಲ್ಲ ಸೇರಲಿಕ್ಕೆ ಪ್ರಾರಂಭ ಮಾಡಿದರು. ಆಗಲೂ ನಾನು ಹೇಳಿದ್ದೆ, ಇದು ಇಷ್ಟೇ ಜನ ಸೇರೋದಲ್ಲ, ಇಲ್ಲಿ ಭಾಳಷ್ಟು ಜನ ಊರಿನವರು ಮಾತ್ರ ಅಲ್ಲ ಹೊರಗಿನವರು ಸಹ ಸೇರಲಿಕ್ಕೆ ಇದೆ ಅಂತ ಹೇಳುವಂಥ ಇತಿಹಾಸವನ್ನು ಆ ಸಂದರ್ಭದಲ್ಲಿ ಹೇಳಿದ್ದೆ. ಬಹುಶಃ ಈ ಮಾಯಿಲೆ ಕಟ್ಟೆಗೆ ಸಂಬಂಧಪಟ್ಟಂಥ ಮಾಯಿಲ ಜನಾಂಗದವರು ಮೊನ್ನೆ ತಾನೇ ಬೇರೆ ಬೇರೆ ಸುಳ್ಯ, ಮಡಿಕೇರಿ, ಪುತ್ತೂರು ಬೇರೆ ಬೇರೆ ಭಾಗದಲ್ಲಿರತಕ್ಕಂಥ ಸಮಾಜ ಬಾಂಧವರು ಕೂಡ ನಾವು ಒಂದು ದೊಡ್ಡ ಮೀಟಿಂಗ್, ಅದು ಈ ಕಾರ್ಯಕ್ರಮದ ಸುರಿನ ದೊಡ್ಡ ಮೀಟಿಂಗಿಗೆ 7-8 ಬಸ್ಸು ಮಾಡಿ ಬಂದಿದ್ದರು. ಅವರ ಸಮಾಜದವರು ಇಲ್ಲಿದ್ದಾರೆ. ಇವತ್ತು ಅವರನ್ನು ನಾವು ಬರಲಿಕ್ಕೆ ಅವರ ನೇತೃತ್ವ ವಹಿಸಿದವರು ಇಲ್ಲಿದ್ದಾರೆ. ಒಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ಮಹಿಮೆಗಳು ನಡೀತಾ ಇದೆ. ಪ್ರತಿ ಕ್ಷಣ ಪ್ರತಿ ದಿವಸ ನಡೀತಾ ಇದೆ. ಇಲ್ಲಿ ಬಂದವರು ಎಲ್ಲ ಅವರವರ ಸಂಕಷ್ಟವನ್ನು ಪರಿಹಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ಇಲ್ಲಿ ಸಾನ್ನಿಧ್ಯ ಏನಿಲ್ಲ, ನಾವು ಬರೀ ಸಂಕ್ರಮಣಕ್ಕೆ ಒಂದು ಖಾಲಿ ದೀಪ ಇಟ್ಟು ಅಲ್ಲಿ ಪ್ರಾರ್ಥನೆ ಮಾಡಿ ಯಾರಾದರೂ ಸ್ತ್ರೀಯಾಳ ತಂದು ಇಟ್ಟು ಒಂದು ಚಿಕ್ಕ, ಅದು ಬಾಲಾಲಯ ಸಮೇತ ಆಗಲಿಲ್ಲ, ನಿಜವಾಗಿ ಹೇಳಬೇಕು, ಬಾಲಾಲಯ ಸಮೇತ ಇಲ್ಲ ಅಂಥ ಒಂದು ಖಾಲಿ ದೀಪದಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡ್ತಾಯಿದ್ವಿ. ಭಾಳಷ್ಟು ಪರಿಣಾಮ ಹೊಂದಿದೆ. ಮೇ 11, 12, 13ಕ್ಕೆ ಇಲ್ಲಿ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಇದರಲ್ಲಿ ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಕೂಡ ಅವರನ್ನು ಕೂಡ ಈ ಪರಿಸರದವರೆಲ್ಲ ನೋಡಲಿಕ್ಕೆ ಹೋಗಿ ಅವರಲ್ಲಿ ಕೂಡ ಈ ವಿಷಯವನ್ನು ತಿಳಿಸಿದಾಗ ಕ್ಷೇತ್ರದಿಂದ ಸಹ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲಸ ಮುಂದುವರೆದಿದೆ. ಅವರ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜಯರಾಮ್ನಲ್ಲಿ ತಯಾರು ಕೂಡ ಈ ಒಂದು ಸಂಚಾಲಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಪ್ರದೇಶದಲ್ಲಿ ಒಂದು ಐತಿಹಾಸಿಕವಾದಂಥ ಇತಿಹಾಸ ಪುನರಾವರ್ತನೆ ಹೊಂದುತ್ತದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೆಲವರ ಪ್ರಶ್ನೆ ಇದೆ, ಸ್ವಾಮೀಜಿ ಇಲ್ಲಿ ಯಾಕೆ ಬಂದರು, ಹೇಗೆ ಬಂದರು ಅಂತ. ನಾನು ಬಂದದ್ದಲ್ಲ, ನಾನು ಪುನರುತ್ಥಾನ ಆಗತಕ್ಕಂಥ ಜೀರ್ಣೋದ್ಧಾರದ ಕೆಲಸ ಆಗತಕ್ಕಂಥ ಎಲ್ಲ ಭಾಗದಲ್ಲಿ ನಾನು ಹೋಗ್ತಾ ಇದ್ದೇನೆ. ಅದು ನಾನು ಹೋಗೋದಲ್ಲ, ನನಗೆ ಮುಖ್ಯವಾಗಿ ಇನ್ನು ವೈದ್ಯನಾಥ ನಕ್ಷತ್ರದ ಸಾನ್ನಿಧ್ಯ ಕೂಡ ಜೀರ್ಣೋದ್ಧಾರ ಆಗ್ತಾಯಿದೆ, ಅದರಲ್ಲಿ ಕೂಡ ತೊಡಗಿಕೊಳ್ತಾ ಇರ್ತೇವೆ. ಇದಕ್ಕೂ ಮತ್ತು ವೈದ್ಯನಾಥ ದೇವಸ್ಥಾನ ಒಂದು ಅವಿನಾಭಾವ ಸಂಬಂಧ ಇದೆ. ನಾವು ಈ ಜೀರ್ಣೋದ್ಧಾರ ಹೊರಡೋ ಸಂದರ್ಭದಲ್ಲಿ ನಾವು ನಿರೀಕ್ಷೆ ಮಾಡಲೇ ಇಲ್ಲ. ಆಗ ಬಹುಶಃ ವೈದ್ಯನಾಥ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತ ಪ್ರಯತ್ನಗಳು ನಡೀತಾ ಇತ್ತು, ಭಾಳಷ್ಟು ಪ್ರಯತ್ನ ನಡೀತಾ ಇತ್ತು. ಆದರೆ ಈಗ ಇದು ಜೀರ್ಣೋದ್ಧಾರ ಆಗುವ ಬ್ರಹ್ಮಕಲಶ ಆಗುವ ಸಂದರ್ಭದಲ್ಲಿ ಕೂಡ ವೈದ್ಯನಾಥನ ದೇವಸ್ಥಾನದ ಜೀರ್ಣೋದ್ಧಾರದ ಪ್ರಕ್ರಿಯೆ ಕೂಡ ಭಾಳಷ್ಟು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈ ಗ್ರಾಮಕ್ಕೆ ಒಂದು ದೊಡ್ಡ ಯೋಗ. ಇದಕ್ಕಿಂತ ಮೊದಲು ಕೆಲವೆಲ್ಲ ತ್ರಿಗುಣಾತ್ಮಿಕೆ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಕೂಡ ಪುನರುತ್ಥಾನ ಆಗಿದೆ. ಅಲ್ಲಿ ಕೂಡ ನಾವು ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದೇವೆ. ಒಟ್ಟಿನಲ್ಲಿ ಇಲ್ಲಿ ಮಾಯಿಲರು ಆರಾಧನೆ ಮಾಡತಕ್ಕಂಥ, ಆ ಕೋಟೆಯಲ್ಲಿ ಆರಾಧನೆ ಮಾಡತಕ್ಕಂಥ ಕೋಟೆ ಚಾಮುಂಡಿ ಅಂತ ಹೇಳಿದರೆ ಭಾಳ ಪ್ರಸಿದ್ಧಿಯಾದಂಥ ಒಂದು ದೇವತೆ ಅವಳು. ಈ ಕೋಟೆಗೆ ಅಧಿಪತಿಯಾಗಿರುವಂಥವಳು, ಕೋಟೆಗೆ ರಕ್ಷಾಸ್ಥಾನದಲ್ಲಿರುವಂಥವಳು, ಅವಳ ಪ್ರಾತಿನಿಧ್ಯ ಇರುವಂಥದ್ದು. ಆಮೇಲೆ ಇಲ್ಲಿ ವರ್ಣರ ಪಂಜುರ್ಲಿ ಮತ್ತು ಕಲ್ಲುಟ್ಟಿ, ಗುಳಿಗ, ಈ 3 ದೈವ ಕೂಡ ಅದರ ಜೊತೆಯಲ್ಲಿ ಇರ್ತದೆ. ಈ ಕೋಟೆಯ ವಿನ್ಯಾಸವನ್ನು ಕೂಡ ನಾವು, ಆವತ್ತಿನ ಕೋಟೆಯ ಭಾರಿ ವೈಭವದ ಕೋಟೆ ಆಗಿತ್ತು ಅದು ಆ ಕಾಲದಲ್ಲಿ. ಆ ವೈಭವದ ಕೋಟೆ ಇದ್ದದ್ದಂತೂ ಅದರ ಒಂದು ಚಿಕ್ಕ ಆ ಸ್ವರೂಪವನ್ನು ನಾವು ಇದರಲ್ಲಿ ಉಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ, ಅದನ್ನು ಮುಂದಿನ ಪೀಳಿಗೆಗೆ ಅದು ಗೊತ್ತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕೋಟೆ ರೀತಿಯಲ್ಲಿ ಒಂದು ಚಿತ್ರವನ್ನು ಮಾಡಿದೆ. ಅದು ಶಿಲಾಮಯವಾಗಿ ಮಾಡಿದೆ. ಎರಡನೇದಾಗಿ ಈ ಕೋಟೆಯ ಭಾಗದಲ್ಲಿ ಭಾಳಷ್ಟು ಸಂಪತ್ತು ನಿಗೂಢವಾಗಿ ಇದೆ ಅಂತ ಇತಿಹಾಸ ಕೂಡ ಇದೆ. ಇದರಲ್ಲಿ ಭಾಳಷ್ಟು ಶೋಧನೆ ಮಾಡಿದವರಿಗೆ ಏನೇನೋ ಸಮಸ್ಯೆ ಬಂದವರು, ಏನೇನೋ ಅನಾಹುತಗಳು ಆದದ್ದು ಕೂಡ ಇತಿಹಾಸದಲ್ಲಿದೆ. ಅದಲ್ಲದೆ ಇಲ್ಲಿ ಇತ್ತೀಚಿನ ದಿವಸದಲ್ಲಿ ಅಲ್ಲಿದ್ದಂಥ ಹಲಸಿನ ಮರವನ್ನು ಕಡಿಲಿಕ್ಕೆ ಬಂದವರಿಗೆ ಕೂಡ ಹಲಸಿನ ಮರವನ್ನು ಕೊಯ್ಯುವಾಗ ರಕ್ತ ಬಂದಂಥ ಇತಿಹಾಸ ಇದ್ದು ಅವರು ಎದುರಿಗೆ ಓಡಿದಂಥ ಇತಿಹಾಸ ಕೂಡ ಇದೆ. ಅದೆಲ್ಲವೂ ಇಲ್ಲಿಯ ಇತಿಹಾಸದಲ್ಲಿ ಸೇರಿಕೊಂಡಿದೆ. ಆ ನಿಟ್ಟಿನಲ್ಲಿ ಈ ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿ ಇವತ್ತು ಹಗಲು ರಾತ್ರಿ ಭಾಳಷ್ಟು ಜನ ಶ್ರಮದಾನ ಮಾಡ್ತಾಯಿದ್ದಾರೆ.
ಅದು ಅಲ್ಲದೆ ಈ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ನಾಗನ ಮಹಾತ್ಮೆ ಮತ್ತು ನಾಗನ ಪ್ರಾತಿನಿಧ್ಯ ಇದೆ. ನಾವು ಪ್ರಾರಂಭಿಸಿದ ದಿವಸದಲ್ಲಿ ಕೂಡ ಇಲ್ಲಿ ನಾಗ ಬಂದು ಹೋದಂಥ ಸಂಚಾರಗಳು, ಅದು ಚಿಕ್ಕ ನಾಗಲ್ಲ, ಸಂಕಪಾಲ ಅನ್ನುವಂಥ ರೀತಿಯಲ್ಲಿ ಇರತಕ್ಕಂಥ ನಾಗನ ಈ ಸಾನ್ನಿಧ್ಯ ಹೋದಂಥ ಸ್ಥಳದ ಕುರುಹು ಮತ್ತು ಆಗಾಗ ಇಲ್ಲಿ ಕೆಲವರಿಗೆ ದರ್ಶನ ಕೊಟ್ಟಂಥ ಸ್ಥಿತಿಗತಿಗಳು ನಡೀತಾ ಇದೆ. ನಾವೀಗ ನಾಗಪ್ರತಿಷ್ಠೆ ಅನ್ನುವಂಥ ಸಂಕಲ್ಪ ಇಷ್ಟವರೆಗೆ ನಾವು ಮಾಡಲಿಲ್ಲ ಅಂತ ಹೇಳಿದರೆ, ಈ ಚಾಮುಂಡಿ ಮತ್ತು ದೈವದ ಆರಾಧನೆ ಜೊತೆಯಲ್ಲಿ ನಾನು ಆಶ್ಲೇಷ ಬಲಿ ಮತ್ತು ನಾಗನಿಗೆ ಸಂಬಂಧಪಟ್ಟ ಸೇವೆಗಳು ನಡೀತದೆ. ಈ ಎಲ್ಲ ನಿಟ್ಟಿನಲ್ಲಿ ಈ ಗ್ರಾಮಸ್ಥರು ಒಂದು ಒಗ್ಗಟ್ಟಿನಲ್ಲಿ ಮತ್ತು ಊರ ಪರವರುಗಳ ದಾನಿಗಳ ಸಹಕಾರದಲ್ಲಿ ಇದು ಭಾಳಷ್ಟು ಅವಕಾಶಗಳನ್ನು ಭಕ್ತಾದಿಗಳಿಗೆ ಕೊಟ್ಟಿದೆ. ಇದನ್ನು ನಾವು ಸಮರ್ಪಕವಾಗಿ ಸದುಪಯೋಗ ಪಡಬೇಕು ಅಂತ ಹೇಳ್ತಾ ಇದ್ದೇವೆ. 2 ವರ್ಷದ ದುಂಬೆಂಕ್ ಬಂಜಿ ಬೇನೆಲ್ಲ ಹಾಕೊಂಡು ಬಂಜಿ ಮಲ್ಲ ಮಲ್ಲ ಅದು ಬೊಕ್ಕ ಕಕ್ಕೆರೆ ಬರ್ಪುನು ಜ್ವರ ಗಳಿಗೆ ಜ್ವರ ಬರೋ ಇತ್ತುಂಡು ಬೊಕ್ಕ ಸ್ಕ್ಯಾನಿಂಗ್ ಪೂರ ಮಂತ ಮಸ್ತ್ ಮರ್ದು ಅಂತ ಬೊಕ್ಕ ಇಡೆ ಕೊಕ್ಕಡಕ್ಕೆ ಬತ್ತ ಬೊಕ್ಕ ಇಡೆ ಬರ್ಪುಡು ದೈವದ ಒಂದು ಬೇಡಿಕೆ ಮಂತ ಬೊಕ್ಕ ಮುಲ್ಪ ನಾಟಿ ಮರ್ದು ಅಂತ ಬೊಕ್ಕ 3 ತಿಂಗಳು ಕಮ್ಮಿ ಆಡ್ಯಂದು ಪೂರ ಒಂದಂಜಿ ಜಾಗೆದಂಜಿ ಬಾರಿ ಸಮಸ್ಯೆ ಇತ್ತು ಎಂಕ್ಲೆಗೆ ನೆನಂತನಂಜಿನ ಪರಿಹಾರ ತಿಕ್ಕಿಜ್ಜಿ ಆಪುಜಿಂದೆ ಅಂಡವರ ಕೋಟು ಪೂರ ಹೋದನಾಗ ಈತ ದುಡ್ಡು ಪೂರ ಸೆಂಕ್ಷನ್ ದುಡ್ಡು ತಿಕ್ಕ್ಯಾರ ಮಾತ್ರ ಬಾಕಿ ಅಲ್ಲಲ್ಲ ಹಾಗೆ ಚಾಮುಂಡೇಶ್ವರಿ ಎಂಕ್ಲೆಗೆ ಕರ್ಣಿಸೋದು ಅಂದು ಐದಾರ ತಾಳು ತೊಂದರೆ ಇಚ್ಚಿ ಒಂಜು ವರ್ಷ ಒಂಜು ವಾರದಲ್ಲ ಎಂಕ್ಲನ ಆಪುಜಿ ಬನ್ನ ಒಂಜು ವಾರದಲ್ಲ ಎಂಕ್ಲೆಗೆ ಆಯ್ತದೆ ಆಯ್ತು ಎಂಕ್ಲೆ ಇಲ್ಲಲ್ಲ ಅವು ಒಂದು ಪೂರ ಇತ್ತ ಪೊರ್ಲುಡು ಜೀವನಂಜಿ ಪೊರ್ಲುಡು ಪೋನುಂಡು ಬುಲ್ಪುಲಕ್ಕದೇನು ಚಾಮುಂಡೇಶ್ವರಿ ಈ ಇಲ್ಲ ಅಂತ ಪಣದಿಗೆರತ್ತನಾಗ ಆವದನ ಬೇಲೆಲ್ಲ ಅಪ್ಪೆ ಮಲ್ತು ಕೊಡ್ತಲ್ಲ ಐದಾರ ಎಂದ ಕೈ ಟಾಪ್ನ ಏನು ಈ ಕ್ಷೇತ್ರ ಪಣ್ಣದು ಪ್ರಾರ್ಥನೆ ಮಾಡ್ತಾರೆ. ಈ ಪರಿಸರದಲ್ಲೇ ನಾನು ವಾಸವಿದ್ದು ಇಲ್ಲಿಯ ಮಾಯಿಲ ಕೋಟೆ ಎಂಬಂಥ ಸ್ಥಳದಲ್ಲಿ ನಾವು 65 ವರ್ಷದ ಮೊದಲು ಶಾಲೆಗೆ ಹೋಗುವಾಗ ಇಲ್ಲಿ ಸ್ತಂಭ ಕಾಣ್ತಿತ್ತು, ಮಾಯಿಲ ಕೋಟೆ ಸ್ತಂಭ ಕಾಣ್ತಿತ್ತು. ಆವಾಗ ನಮಗಿದರ ಪರಿಚಯ ಇರಲಿಲ್ಲ. ಕ್ರಮೇಣ 65 ವರ್ಷ ದಾಟಿದ ನಂತರ ಇಲ್ಲಿಯ ನಿವಾಸಿಗಳಿಗೆ, ಅಂದರೆ ಇಲ್ಲಿಯ ಹತ್ತಿರದ ಮನೆಗಳ ಎಲ್ಲ ನಿವಾಸಿಗಳಿಗೆ ಏನೋ ಒಂದು ಥರ ಭಯ ಮತ್ತು ರೋಗ ರುಜಿನಗಳು, ಅಪಘಾತಗಳು, ಅವಘಡಗಳು ಆಗಲಿಕ್ಕೆ ಶುರುವಾಯಿತು. ಆ ಹೊತ್ತಿನಲ್ಲಿ ಇವರು ಬೇರೆ ಬೇರೆ ಕಡೆಯಲ್ಲಿ ಜ್ಯೋತಿಷ್ಯರಲ್ಲಿ ಕೇಳುವಾಗ, ನಿಮ್ಮಲ್ಲಿ ಯಾವುದೋ ಒಂದು ದೊಡ್ಡ ದೈವಗಳ ಇದು ಶಾಪ ಅಥವಾ ಶಾಪ ಅಲ್ಲ, ನಿಮಗೆ ಅದರ ದೋಷ ಉಂಟು ಅಂತ ಕಂಡು ಬಂದಿದ್ದವರಿಗೆ ಇಲ್ಲರಿ ಬೇರೆ ಬೇರೆ ಕಡೆಯಲ್ಲಿ ಕೇಳುವಾಗ. ಹಾಗೆ ಇವರೆಲ್ಲ ಸೇರಿಕೊಂಡು ಈ ಪರಿಸರ ಒಟ್ಟಿಗೆ ಸೇರಿ ಇಲ್ಲಿ ಒಂದು ಪ್ರಶ್ನೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದರು. ಅದೇ ದಿವಸ ಬಹಳ ಬಿರುಗಾಳಿ ಇದ್ದು, ಬಿರುಗಾಳಿ ಅಂದರೆ ಪ್ರಶ್ನೆ ಇಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಆದ ನಂತರ ಇದು ದೇವಸ್ಥಾನ ಇಡಬೇಕಂತಾಯಿತು. ಹಾಗೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಮತ್ತು ಇವರು ಒಟ್ಟಿಗೆ ಸೇರಿಕೊಂಡು ಅಲ್ಲಿ ಪ್ರಶ್ನೆ ಹಾಕಿದರು. ಪ್ರಶ್ನೆ ಹಾಕುವಾಗ ಕಂಡು ಬಂದದ್ದು ಇದು. ಅಷ್ಟೊಂದು ಬಹಳ ಅಂತ ಹೇಳಿದರೆ ರೋಮಾಂಚನ ಆಗ್ತದೆ. ಇಲ್ಲಿ ಆ ಶಕ್ತಿಯನ್ನು ನಾವು ಕೇಳುವಾಗ ರೋಮಾಂಚನ ಆಗ್ತದೆ. ನಮಗೂಡ ಇಲ್ಲಿ ಬರಬೇಕಾದ್ರೆ ಭಯ ಆಗ್ತದೆ, ಒಂಥರ ಭಯ ಆಗ್ತದೆ. ಆದರೆ ಬಂದ ನಂತರ ಇಲ್ಲಿ ನೋಡುವಾಗ ಒಂದು ನಮ್ಮ ಉಲ್ಲಾಸ ಅಥವಾ ನಮಗೆ ನೆಮ್ಮದಿ ಬೇರೆ ಎಲ್ಲಿಯೂ ಸಿಕ್ಕುವುದಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಒಂದು ಆ ಶಕ್ತಿ ಉಂಟು ಅಂತ ಕಂಡು ಬರ್ತದೆ. ನಮಗೆಲ್ಲರಿಗೂ ಇಲ್ಲಿಯ ಪರಿಸರ ಜನರೆಲ್ಲ ಒಟ್ಟಿಗೆ ಸೇರಿಕೊಂಡು ಈಗ ಒಂದೇ ಬುದ್ಧಿಯಿಂದ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ಖಂಡಿತವಾಗಿ ಈ ಒಂದು ಕೆಲಸ ತಮ್ಮಿಂದ
ನಾನು ಹೇಳುವುದು ನಮ್ಮ ಪ್ರಚಾರ ಯಾವ ದಿಕ್ಕಿನಲ್ಲಿ ಹೋಗಬೇಕಂತ ಹೇಳಿದರೆ, ಇಂಥ ಅವಘಡಗಳು ಮತ್ತು ಇಂಥ ರೋಗ ರುಜಿನಗಳು ಹಿಡಿದಂಥ ಎಷ್ಟೋ ಮದ್ದು ಮಾಡಿ ಪಂಡಿತರಲ್ಲಿಗೆ ಹೋಗಿ ಜ್ಯೋತಿಷರಲ್ಲಿಗೆ ಹೋಗಿ ಗುಣ ಆಗದಂಥ ಎಷ್ಟೋ ಜೀವಿಗಳು ಇದ್ದಾವೆ. ಅವೆಲ್ಲವಕ್ಕೂ ಇದು ನಿಮ್ಮ ಪ್ರಚಾರ ಹೋಗಬೇಕು. ಅವರೆಲ್ಲರೂ ಬಂದು ಇಲ್ಲಿ ಗುಣಪಡಿಸ್ಕೊಂಡು ಹೋಗಬೇಕು. ನಮ್ಮ ತಂದೆ ಹುಷಾರಿಲ್ಲದೆ ಎಲ್ಲಿ ಮದ್ದಿಗೆ ಹೋದರೂ ಕೂಡ ಗುಣ ಎಂಬುದು ಯಾವುದಿಲ್ಲ. ಅಲ್ಲಿ ಹೋಗಿ ಟೆಸ್ಟ್ ಮಾಡಿ ಇದು ಮಾಡಿದರೆ ರೋಗ ರುಜಿನ ಯಾವುದಿಲ್ಲ. ಹೀಗೆ ಆಗ್ತಿರುವಾಗ ತುಂಬ ಖರ್ಚು ವೆಚ್ಚಗಳು ತುಂಬ ಆಗ್ತಾಯಿತ್ತು. ಆಮೇಲೆ ಅದೇ ಕೆಲವು ಡಾಕ್ಟ್ರುಗಳ ಮುಖಾಂತರ ನೋಡಿಸಿದ್ರು ಕೂಡ ಅವ್ರಿಗೆ ಕಾಯಿಲೆ ಯಾವುದಿಲ್ಲ, ಯಾಕೆ ಕರ್ಕೊಂಡು ಬರ್ತೀರಾ ಅಂತೇಳಿ ಕೇಳೋದು. ಅದೇ ತಲೆ ಬಿಸಿಲಿರುವಾಗ ಇದು ನಮ್ಮ ಜಯರಾಮ್ ಹುಡ್ರು, ನಮ್ಮ ಮಾವ ಅವರು ಹೇಳಿದರು, ಬಾ ನೋಡುವ, ಇಲ್ಲಿ ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿ ನೋಡುವ ಅಂತ. ಅದೇ ಪ್ರಾರ್ಥನೆ ಮಾಡುವಾಗ ಇದು ತನ್ನಂತಾನೇ ಇಲ್ಲಿ ಪ್ರಾರ್ಥನೆ ಮುಖಾಂತರ ಗುಣಮುಖರಾಗಿ ಈಗ ಯಶಸ್ಸು ಅದೇ ಒಂದು 10-15 ದಿವಸದೊಳಗೆ ಎಲ್ಲ ಗುಣ ಆಗಿದೆ. ಅದರ ಮೇಲೆ ಈಗ ತೊಂದರೆ ಇಲ್ಲ. ಈಗ ಯಾವ ಮದ್ದು ಕೂಡ ಇಲ್ಲ. ಆವಾಗ ಆಸ್ಪತ್ರೆ ಹೋಗೋದು. ಹಾಗೆ ಒಂದು 4 ತಿಂಗಳು ಮಲಗಿದಲ್ಲಿದ್ದರು. ಎಲ್ಲ ನಾವೇ ಅವರ ಕೆಲಸ ಮಾಡ್ತಾಯಿದ್ವಿ. ಹಾಗೆ ಇರುವಾಗ ಅವರೇ ಹೇಳಿದರು, ಬನ್ನಿ ನೋಡುವ, ಇಲ್ಲಿ ಪ್ರಾರ್ಥನೆ ಮಾಡಿ ನೋಡುವ. ಅದೇ ಥರ ಮಾಡಿ ಈಗ ತೊಂದರೆ ಇಲ್ಲ. ಇಲ್ಲಿಯೂ ಇವರೊಟ್ಟಿಗೆ ಸೇವೆ ಮಾಡಲಿಕ್ಕೆ ತುಂಬ ಅವಕಾಶ ಸಿಕ್ಕಿದೆ. ಅದಕ್ಕೆ ಬೇಕಾಗಿ ಈ ಸಮಿತಿಯವರಿಗೆ ನಾನು ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ಇವರ ಒಂದು ಉತ್ಸಾಹ ಮತ್ತು ಇಲ್ಲಿ ಕೆಲಸ ಕಾಮಗಾರಿ, ಇವರ ಭಕ್ತಿ ಶ್ರದ್ಧೆಗೆ ನಾವೆಲ್ಲ ಮೆಚ್ಚಲೇಬೇಕು. ಯಾಕಂತ ಹೇಳಿದರೆ ದೈವಸ್ಥಾನ ಕಟ್ಟಿದವರು ತುಂಬ ಮಂದಿ ಇದ್ದಾರೆ ಈ ಸಮಾಜದಲ್ಲಿ. ಆದರೆ ಕೋಟೆ ಕಟ್ಟಿದವರು ಕೊಕ್ಕಡದವರು ಮಾತ್ರ. ಅದಕ್ಕೆ ಬೇಕಾಗಿ ಕೋಟೆ ಕಟ್ಟಿದ ಕೊಕ್ಕಡದವರಿಗೆ ನಾನು ವಿಶೇಷ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೇನೆ. ಈ ತಾಲೂಕು ಇದರಲ್ಲಿ ಕಾಣ್ತಾ ಇದೆ ಅಂದರೆ ಅದು 2 ತಾಲೂಕಿನ ಕೇಂದ್ರ ಪ್ರದೇಶ ಈ ಕೋಟೆ ಇದೆ. ಇದು ಎಲ್ಲ ಪ್ರವಾಸಿಗರಿಗಲ್ಲ, ಭಕ್ತರಿಗೆ ಬಂದು ನೋಡಲಿಕ್ಕೆ ಮತ್ತು ಇಲ್ಲಿ ಕಾಣಲಿಕ್ಕೆ ಒಂದು ವಿಶೇಷವಾದಂಥ ಜಾಗ. ಅಂಥ ಪುಣ್ಯ ಜಾಗವನ್ನು ನಮ್ಮ ಇಲ್ಲಿಯ ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ದಾರೆ. ಈ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ಬಹುಶಃ ಈ ಲೋಕಕ್ಕೆ ಅರ್ಪಣೆ ಮಾಡಿದ್ದಾರೆ. ಬಹಳ ದೊಡ್ಡ ಸಾಧನೆ ಇದು. ಯಾವುದೇ ಒಂದು ಜಾತಿಯ ಸೊತ್ತಲ್ಲ, ಹಿಂದೂ ಸಮಾಜದ ಸೊತ್ತಿಗೆ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಕ್ಕಾಗಿ ನಾನು ಕೊಕ್ಕಡದ ನಿಜವಾಗಿ ಆಸುಪಾಸಿನವರಿಗೆ ವಿಶೇಷ ಅಭಿನಂದನೆಯನ್ನು ನಾವು ಕೊಡ್ತಾ, ನಾಳೆ ದಿನ ಈ 3 ದಿನದ ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಜನರು ಭಾಗವಹಿಸಬೇಕು. 11ನೇ ತಾರೀಕಿಗೆ ಹೊರೆಕಾಣಿಕೆ ಮೆರವಣಿಗೆ ಇದೆ, ದೈವಗಳ ಆಭರಣ ಮೆರವಣಿಗೆ ಇದೆ. 11ನೇ ತಾರೀಕಿಗೆ ಇಲ್ಲಿ ತಂತ್ರಿ ವರ್ಗದವರು ಬರ್ತಾ ಇದ್ದಾರೆ. 12ಕ್ಕೆ ಕಾರ್ಯಕ್ರಮ ಇದೆ. 13ಕ್ಕೆ ಬಹಳ ದೊಡ್ಡ ಕಾರ್ಯಕ್ರಮ, ಬ್ರಹ್ಮಕಲಶ, 2 ದೈವಗಳ ಪುನರ್ ಪ್ರತಿಷ್ಠೆ, ರಾತ್ರಿ ದೈವಗಳ ನರ್ತನ, ಸುಡುಮದ್ದು ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು. ಮಾಣಿದ ಸ್ವಾಮೀಜಿಯವರು ಬರ್ತಾಯಿದ್ದಾರೆ. ಆಮೇಲೆ ಮಂಗಳೂರಿನ ಆದಿಚುಂಚನ ಶ್ರೀಗಳು ಬರ್ತಾರೆ. ಅನೇಕ ಮಂದಿ ಸಚಿವರು ಬರ್ತಾ ಇದ್ದಾರೆ, ಶಾಸಕರು ಬರ್ತಾ ಇದ್ದಾರೆ. ಅವರೆಲ್ಲರೂ ಬರುವ ದೊಡ್ಡ ಕಾರ್ಯಕ್ರಮ 13ಕ್ಕೆ ಇದೆ. ಇಲ್ಲಿಗೆ ನಾವು ಬರೋಕ್ಕೆ ಕಾರಣ ಇಲ್ಲಿನ ಆಡಳಿತ ಮುಖ್ಯಸ್ಥರು ನಮಗೆ ಇಲ್ಲಿಗೆ ಬರಬೇಕು ಅಂತ ಹೇಳಿ ಕರೆದಿದ್ದಾರೆ. ಈಗ ಒಂದು 2-3 ಸಲ ನಾವು ಬಂದು ಹೋಗಿದ್ದೇವೆ ಇಲ್ಲಿ ಈ ಜಾಗಕ್ಕೆ. ಇಲ್ಲಿನ ನಮ್ಮ ಮೈಲಾ ಅರಸನೆಂಬ ವೀರ ಪುರುಷನು ಆಡಳಿತ ಮಾಡ್ಕೊಂಡು ಬಂದಂಥ ದೈವ ಆರಾಧನೆಯನ್ನು ನಾವು ಇನ್ನು ಮುಂದೆ ಈ ಸಾನ್ನಿಧ್ಯಕ್ಕೆ ನಾವು ಬರಲು ನಮ್ಮ ಸಮುದಾಯದವರು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಈಗಲೂ ಬರ್ತಾ ಇದ್ದಾರೆ. ಇಲ್ಲಿನ ಚಾಮುಂಡಿನ ಮೊಗವನ್ನು ಕೊಡಲಿಕ್ಕೆ ನಮ್ಮ ಸಮುದಾಯದವರು ವಾಣಿಜ್ಯ ಸ್ವಾಮಿಗಳು ಹೇಳಿದ್ದಾರೆ. ಆ ರೀತಿಯಲ್ಲಿ ನಮ್ಮ ಸಮುದಾಯದ ಎಲ್ಲ ಕಾರ್ಯಕರ್ತರು ಹಾಗೂ ಸಮುದಾಯ ಬಾಂಧವರೆಲ್ಲರೂ ಒಪ್ಪಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಇಲ್ಲಿನ ಸೇವೆ, ಯಾವ ದೈವಸನ್ನಿಧಿಯಲ್ಲಿ ಯಾವ ಸೇವೆ ನಮ್ಮಿಂದ ಆಗ್ತದೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ನಾವು ಬಾಲ್ಯದಲ್ಲಿರುವಾಗಲೇ ನಮ್ಮ ಹಿರಿಯರು ಹೇಳ್ತಿದ್ರು, ನಮ್ಮ ಮಾಯಿಲ ಅರಸೊಬ್ಬ ಇದ್ದ ಮತ್ತು ಮಾಯಿಲ ಕೋಟೆ ಅಂತ ಇತ್ತು ಅಂತ. ಅದರ ಬಗ್ಗೆ ನಾವು ನಮ್ಮ ವಿದ್ಯಾಭ್ಯಾಸದ ಕಾಲದಲ್ಲಿ ಆಗಲಿ, ಆ ನಂತರ ಆಗಲಿ ನಾವು ಅದನ್ನು ಸಂಶೋಧನೆ ಮಾಡಲಿಕ್ಕೆ ಹೋಗಲಿಲ್ಲ ಅಂದರೆ ಅದರ ಬಗ್ಗೆ ನಮಗೆ ಅಷ್ಟೊಂದು ಕಾಳಜಿ ಇರಲಿಲ್ಲ. ಸದ್ಯಕ್ಕೆ ನಮ್ಮ ಮಾಯಿಲ ಸಮುದಾಯದ ಆರಾಧನಾ ದೇವ ಅಂದರೆ ಇದು ಗಡಿನಾಡ ಚಾಮುಂಡಿ. ಈ ಗಡಿನಾಡ ಚಾಮುಂಡಿ ಗುತ್ತಿಗಾರ ಸಮೀಪ ದೇವಚಲ ಗ್ರಾಮದ ದೇವ ಎಂಬಲ್ಲಿ ಅದು ಆರಾಧನೆ ನಡೆದುಕೊಂಡು ಬರ್ತಾಯಿದೆ. ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕೊಕ್ಕಡದಲ್ಲಿ ಒಂದು ಮಾಯಿಲ ಕೋಟೆ ಇದೆ ಎನ್ನುವಂಥ ಒಂದು ಸುಳಿವು ಸಿಕ್ಕಿದೆ. ಸದ್ಯ ಕುಮಾರ ಬಳ್ಳಕ್ಕ ಮತ್ತು ಅವರ ತಂಡದವರು ಈ ಕಡೆ ಇಲ್ಲಿಗೆ ಬಂದು ಅದರ ಬಗ್ಗೆ ತಿಳ್ಕೊಂಡು, ಮತ್ತು ಅಲ್ಲಿ ಈ ಪರಿಸರದಲ್ಲಿ ಕೂಡ
ಮಲೆ ಚಾಮುಂಡಿ ಅನ್ನುವಂತಹ ದೈವ ಇದೆ. ಅದು ನಮ್ಮ ಈ ಮಾಯಿಲ ಸಮುದಾಯಕ್ಕೆ ಸಂಬಂಧಪಟ್ಟ ದೈವ. ಅದರೊಟ್ಟಿಗೆ ಈ ಪರಿಸರದ ಎಲ್ಲ ಜನರ ನಂಬಿಕೆಯ ಒಂದು ದೈವ ಆಗಿದೆ. ಬಹುಶಃ ಈ ಮಾಯಿಲ ಕೋಟೆ ಈ ಸಾನ್ನಿಧ್ಯದಲ್ಲಿ ಈಗ ನಾವು ಇವತ್ತು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದರೆ ಬಹಳ ಖುಷಿ ಆಗ್ತಾ ಇದೆ. ಯಾಕೆಂತ ಹೇಳಿದರೆ ನಮ್ಮ ನೆಲ್ಯಾಡಿ ಆದರೂ ಕೂಡ ನಮ್ಮ ಹಿರಿಯವರು ಹೇಳ್ತಾ ಇದ್ದರು, ಇಲ್ಲಿ ಒಂದು ಕೋಟೆ ಇದೆ, ಬಹಳ ಕಾರಣಿಕದ ಸ್ಥಳ ಅಂತ ಮೊದಲು ಹೇಳ್ತಾ ಇದ್ದರು. ಆದರೆ ನಮ್ಮ ಭಾಗ್ಯ ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ನಮಗೆ ನೋಡುವ ಅವಕಾಶ ಬಂದಿದೆ. ಅದಕ್ಕಾಗಿ ನಾನು ಬಂದ ತಕ್ಷಣ ಒಮ್ಮೆ ಕರೆದ್ರು ಇಲ್ಲಿ ನಮ್ಮ ಕುಶಲಪ್ಪಗೌಡರು ಮತ್ತು ಇಲ್ಲಿ ಕಮಿಟಿಯವರು, ನೀವು ಬರಬೇಕಂತ ಜಯನ್ನೆಲ್ಲ. ನಾನು ಬಂದು ನೋಡಿದ ತಕ್ಷಣ ಆ ನಂತರದಿಂದ ಇಲ್ಲಿ ಬಹಳಷ್ಟು ಒಂದು ಉಲ್ಲಾಸ ಮತ್ತು ಇಲ್ಲಿ ಏನಾದರೂ ನಾವು ಈ ಸೇವೆ ಮಾಡಬೇಕನ್ನೋ ಒಂದು ಆಸೆ ಹುಟ್ಟಿದೆ ಅಂತ ಹೇಳಿದರೆ ಈ ಸಾನ್ನಿಧ್ಯದ ಒಂದು ಶಕ್ತಿ ಅಂತ ಹೇಳ್ಬೋದು. ಈ ಒಂದು ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಳ್ಳೋಣ. ವಿಶೇಷವಾಗಿ ಈ ದೇವಸ್ಥಾನದ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಕುಶಲಪ್ಪಗೌಡ ಪೂಜೆಯನ್ನು ಕರೆದಾಗ ಬೇಡ ಅಂದಿದ್ದರು. ಆದರೆ ಈ ದೈವದ ಕಾರಣಿಕದಿಂದ ವಾಪಸ್ 2ನೇ ಸಲ ಅವರಾಗಿಯೇ ಬಂದು ಈ ಒಂದು ಕಾರ್ಯಕ್ರಮವನ್ನು ವಹಿಸಿಕೊಂಡಿದ್ದಾರೆ. ವಿಶೇಷವಾಗಿ ನಮಗೆ ಸೌತಡ್ಕ ಗಣಪತಿ ಕ್ಷೇತ್ರದಿಂದ ಸತತವಾಗಿ ಎಲ್ಲ ಕಾರ್ಯಕ್ರಮಕ್ಕೆ ಅನ್ನದಾನಕ್ಕೆ ವ್ಯವಸ್ಥಿತವಾಗಿ ಪ್ರತಿ ದಿವಸ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಸೌತಡ್ಕ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಒಂದು ವ್ಯವಸ್ಥೆಗೆ ಕೈ ಜೋಡಣೆ ಮಾಡಿದ್ದಾರೆ. ವಿಶೇಷವಾಗಿ ಈ ಭಾಗದ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗದಳ ಇರ್ಬೋದು, ಶ್ರೀರಾಮ ಸೇನೆ ಇರ್ಬೋದು, ಬೇರೆ ಬೇರೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ದಿನಂಪ್ರತಿ ಸಂಜೆಯಿಂದ ರಾತ್ರಿ 8 ಗಂಟೆ ತನಕ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂತಹ ಕಾರಣಿಕ ಮತ್ತು ಐತಿಹಾಸಿಕ ದೈವ ಸನ್ನಿಧಿಯ ಅಭಿವೃದ್ಧಿ ಕಾರ್ಯವು ಸೀಮೆಯ ಮತ್ತು ಆಸುಪಾಸಿನ ಹತ್ತೂರ ಕೊಡುಗೈ ದಾನಿಗಳಿಂದ ನೆರವೇರಿಸಬೇಕಾಗಿದೆ. ಧನ ಸಹಾಯ ನೀಡುವವರು ಸಿಂಡಿಕೇಟ್ ಬ್ಯಾಂಕ್ ಕೊಕ್ಕಡದ ಈ ಅಕೌಂಟ್ ನಂಬರ್ 016822000280 ಪಾವತಿಸಬಹುದಾಗಿದೆ.